ಬಂಟ್ವಾಳ ತಾಲೂಕು ಪಂಚಾಯತ್ ಸದಸ್ಯ ಕಾಂಗ್ರೆಸ್ ಮುಖಂಡ ಕುಮಾರ್ ಭಟ್ ಬದಿಕೋಡಿ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ. ವಿಟ್ಲ ಪ್ರೆಸ್ ಕ್ಲಬ್ನಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಈ ಬಗ್ಗೆ ಮಾಹಿತಿ ನೀಡಿ ಮಾತನಾಡಿದ ಕುಮಾರ್ ಭಟ್ ಅವರು, ಕ್ಷೇತ್ರದ ಅಭಿವೃದ್ಧಿಗೆ ಕೆಲವು ವ್ಯಕ್ತಿಗಳಿಂದ ಬಹಳಷ್ಟು ವಿರೋಧಗಳು ವ್ಯಕ್ತವಾದ ಹಿನ್ನೆಲೆಯಲ್ಲಿ ತಾಲೂಕು ಪಂಚಾಯತ್ ಸದಸ್ಯ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದೇನೆ ಎಂದು ಹೇಳಿದರು. ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರದ ವ್ಯಕ್ತಿಗಳು ಸೇರಿಕೊಂಡು ಕನ್ಯಾನ ಗ್ರಾಮ ಪಂಚಾಯತ್ಗೆ ತಾಲೂಕು ಪಂಚಾಯತ್ ಸದಸ್ಯ ಆಗಮಿಸಬಾರದು ಎಂಬ ನಿರ್ಣಯವನ್ನ ಕೈಗೊಂಡಿದ್ದಾರೆ. ಆದರೆ ಕಾಂಗ್ರೆಸ್ ಪಕ್ಷಕ್ಕೆ ಮುಜುಗರ ಉಂಟಾಗಬಾರದು ಎಂದು ಯಾವುದೇ ತಡೆಯಾಜ್ಞೆ ತಂದಿರಲಿಲ್ಲ ಎಂದು ತಿಳಿಸಿದರು. ಕಾರ್ಯಕರ್ತರು ಯಾವುದೇ ಕಾರಣಕ್ಕೆ ರಾಜೀನಾಮೆ ಕೊಡಬಾರದು ಎಂಬ ಬೇಡಿಕೆಯನ್ನ ಇಟ್ಟಿದ್ರು. ಆದರೆ ಅಲ್ಲಾದ ಅವಮಾನ ಕಷ್ಟಗಳನ್ನು ಗಮನಿಸಿ ರಾಜೀನಾಮೆಯನ್ನ ಸಲ್ಲಿಸಿ ಯಾರ ಬೆಂಬಲವಿಲ್ಲದೆ ಕನ್ಯಾನ ಗ್ರಾಮ ಪಂಚಾಯತ್ಗೆ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆಗೆ ಇಳಿದಿದ್ದೇನೆ. ಕಾಂಗ್ರೆಸ್ನ ಮೂಲ ಸಂಸ್ಕೃತಿ ನಾಶವಾಗಿದೆ. ಬಿಜೆಪಿ ಸೇರ್ಪಡೆಯ ಬಗ್ಗೆ ಯಾವುದೇ ತೀರ್ಮಾನ ಕೈಗೊಂಡಿಲ್ಲ ಎಂದು ತಿಳಿಸಿದರು. ಗ್ರಾಮ ಪಂಚಾಯತಿನಲ್ಲಿ ಅಂದರೆ ತಾಲೂಕು ಪಂಚಾಯತ್ ಸದಸ್ಯನಾಗಿ ಗ್ರಾಮದ ಅಭಿವೃದ್ಧಿಯ ಬಗ್ಗೆ ನಾನು ಗ್ರಾಮ ಪಂಚಾಯತಿನ ಸಭೆ ಸಮಾರಂಭಗಳಿಗೆ ನಾನು ಹೋಗಬೇಕಾದ್ದು ನನ್ನ ಕರ್ತವ್ಯ. 2017 ಮೋಸ್ಟ್ಲಿ ಅದು ಕರೆಕ್ಟ್ ಡೇಟ್ ನೆನಪಿಲ್ಲ ನನಗೆ. ಅದು ಏನು ಮಾಡಿದ್ದಾರೆ ಅಂದರೆ ಗ್ರಾಮ ಪಂಚಾಯತಿನಲ್ಲಿ ಅಂದರೆ ಯಾರು ವಿರೋಧ ಮಾಡಲಿಕ್ಕಿಲ್ಲ, ಒಂದೇ ಪಕ್ಷದ ಬೆಂಬಲಿತ ಸದಸ್ಯರೇ ನಮ್ಮಲ್ಲಿ ಇದ್ದದ್ದು. ಆವಾಗ ತಾಲೂಕು ಪಂಚಾಯತ್ ಸದಸ್ಯರು ಗ್ರಾಮ ಪಂಚಾಯತಿನ ಸಭೆಗಳಿಗೆ ಬಾರದಾಗಿ ನಿರ್ಣಯವನ್ನು ಕೂಡ ಮಾಡಿದ್ದಾರೆ. ಇದು ನಾನು ಬಹಳ ನಮಗೆ ಕೊಟ್ಟಂಥ ಕಷ್ಟ. ಯಾಕೆಂದರೆ ನಾವು ಗ್ರಾಮದ ಅಭಿವೃದ್ಧಿಗೆ ನಾವು ಅಲ್ಲಿ ಹೋಗಿ ಅವರಿಗೆ ಸಲಹೆ ಸೂಚನೆಗಳನ್ನು ಅಥವಾ ಈ ರೀತಿ ಮಾಡಿದರೆ ಒಳ್ಳೆಯದು ಅಂತ ಹೇಳುವಂಥ ವಿಚಾರಗಳನ್ನು ನಾವು ಹೇಳಬೇಕಾಗಿತ್ತು. ಬಟ್ ನಮಗೆ ಅಲ್ಲಿಗೆ ಹೋಗದಾಗಿ ನಿರ್ಣಯವನ್ನು ಮಾಡಿದ್ರು. ಅದರ ಬಗ್ಗೆ ನಾನು ಒಂದೇ ಪಕ್ಷದಲ್ಲಿ ಇನ್ನು ಸಮಸ್ಯೆಗಳು ಬೇಡ, ಇದನ್ನು ಇನ್ನೊಬ್ಬರು ನಗೆಪಾಟಲಿಗೀಡಾಗುವುದು ಬೇಡ ಅಂತ ಹೇಳೋ ಉದ್ದೇಶಕ್ಕೋಸ್ಕರ ನಾನು ಅದನ್ನು ಎಲ್ಲಿಯೂ ಕೂಡ ಹೇಳುವ ರಮನಾಥ್ ರೈ ಅವರ ಗಮನಕ್ಕೂ ತಂದಿದ್ದಾರೆ. ನಮ್ಮ ಕಾರ್ಯಕರ್ತರು ಸಂಬಂಧಪಟ್ಟ ನಾಯಕರಿಗೂ ತಂದಿದ್ದಾರೆ.